ಕೊಲ್ಲೂರಿನಲ್ಲಿ ಶುಕ್ರವಾರ ಉಡುಪಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯುಕೆ ಸದಾನಂದ ಮಾಧ್ಯಮಗಳಿಗೆ ಸತ್ಯಕ್ಕೆ ದೂರವಾದ ಸುಳ್ಳು ಹಾಗೂ ಮಾನಹಾನಿಯಾಗುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಕುಂದಾಪುರದ ಹಿರಿಯ ವಕೀಲ ಸದಾನಂದ ಶೆಟ್ಟಿ ತಿಳಿಸಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ನಿರಂತರ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸದಾನಂದ ಉಪ್ಪಿನಕುದ್ರು ಅವರು ಆರೋಪವನ್ನ ಮಾಡಿದ್ರು. ಈ ನಡುವೆ ವ್ಯವಹಾರಕ್ಕಾಗಿ ಸದಾನಂದ ಶೆಟ್ಟಿ ಅವರಲ್ಲಿ ಬಡ್ಡಿಗೆ ಹಣ ಪಡೆದಿದ್ದೆ ಎಂದು ಹೇಳಿಕೆಯನ್ನ ನೀಡಿ ಸದಾನಂದ ಶೆಟ್ಟಿ ಮೇಲೆ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ಹಿರಿಯ ವಕೀಲ ಸದಾನಂದ ಶೆಟ್ಟಿ ಪತ್ರಿಕಾಗೋಷ್ಠಿ ನಡೆಸಿ ದಾಖಲೆ ಸಹಿತ ಆರೋಪಗಳಿಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರು ಮಾಡಿರುವ ಆರೋಪಗಳಿಗೂ ಹಾಗೂ ಹೇಳಿರುವ ವ್ಯಕ್ತಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಗಳನ್ನು ದಾಖಲಿಸುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ. 36 ವರ್ಷಗಳಿಂದ ಪ್ರಾಮಾಣಿಕವಾಗಿ ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದೇನೆ. ನಾನು ಯಾವುದೇ ಬಡ್ಡಿ ವ್ಯವಹಾರವನ್ನ ನಡೆಸ್ತಾ ಇಲ್ಲ. ಸದಾನಂದ ಅವರಿಗೆ ಬಡ್ಡಿಯ ಮೇಲೆ ಯಾವುದೇ ಹಣವನ್ನ ನೀಡಿಲ್ಲ ಹಾಗೂ ಅವರಿಂದ ಯಾವುದೇ ಬಡ್ಡಿ ಹಣವನ್ನ ಪಡೆದಿಲ್ಲ ಎಂದು ಎಲ್ಲ ಆರೋಪಗಳಿಗೂ ದಾಖಲೆ ಸಹಿತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮ ಪ್ರತಿನಿಧಿಗಳನ್ನು ನಾನು ಈ ಪತ್ರಿಕಾಗೋಷ್ಠಿಗೆ ಅತಿ ಗೌರವದಿಂದ ಆಹ್ವಾನಿಸುತ್ತಿದ್ದೇನೆ. ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಂತ ಹೇಳಿದರೆ, ನಿನ್ನೆ ದಿವಸ ಸದಾನಂದ ಉಪ್ಪಿನಕುದ್ರು ಇವರು ಜಗತ್ಪ್ರಸಿದ್ಧವಾದಂಥ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವರ ಸನ್ನಿಧಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಕುಟುಂಬ ಸದಸ್ಯರೊಂದಿಗೆ ನಡೆಸಿ ಸುಳ್ಳು ಹಾಗೂ ಮಾನಹಾನಿಕಾರವಾದ ವಿಚಾರಗಳನ್ನು ಅಲ್ಲಿ ಮಾಧ್ಯಮಗಳ ಮುಖಾಂತರ ಸಮಾಜಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನನ್ನ ಅನೇಕ ಮಿತ್ರರು, ನನ್ನ ಸಂಬಂಧಿಕರು ಹಾಗೂ ನನ್ನ ಕಕ್ಷಿಗಾರರು ನನಗೆ ಭಾಳ ಜನ ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿ ಕೇಳಿದರು, ಓಕೆ ಇದೆಲ್ಲ ಎಂಥದ್ದು ಅಂತ, ವಿಚಾರ ಏನಿದು, ಮಾಧ್ಯಮಗಳಲ್ಲಿ ಬರ್ತಾ ಇದೆಯಲ್ಲ ಇದು ಏನು ಅಂತ ಕೇಳಿ. ಆಮೇಲೆ ನಾನು ಅವರ ವಿಡಿಯೋವನ್ನು ಓಪನ್ ಮಾಡಿ ನೋಡುವಾಗ ಸಂಪೂರ್ಣ ಸುಳ್ಳು ಹಾಗೂ ಮಾನಹಾನಿಕರವಾದ ವಿಚಾರವನ್ನು ನನ್ನ ವಿರುದ್ಧ ಅವರು ಪತ್ರಿಕೆ ಹೇಳಿಕೆಯಲ್ಲಿ ನೀಡಿದ್ದಾರೆ. ಸಮಾಜಕ್ಕೆ ಅದನ್ನು ರವಾನಿಸಿದ್ದಾರೆ. ನನಗೆ ಸದಾನಂದ ಉಪ್ಪಿನಕುದ್ರು ಅವರ ಪರಿಚಯ ಇರಲಿಲ್ಲ. ನಾನು ಮುಖ್ಯವಾಗಿ ನನ್ನ ವಕಾಲತ್ ಏನಿದೆ, ನನ್ನ ವೃತ್ತಿಯನ್ನು ಭಾಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಕಳೆದ ಸುಮಾರು 35-36 ವರ್ಷಗಳಿಂದ ನಾನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಕುಂದಾಪುರದಲ್ಲಿ 1984ನೇ ಇಸ್ವಿಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಲಾ ಕಾಲೇಜ್ ಬ್ಯಾಂಗ್ಳೂರು ಅಲ್ಲಿ ನನ್ನ LLB ಕೋರ್ಸನ್ನು ಮುಗಿಸಿ ಸ್ವಲ್ಪ ಸಮಯ ನಾನು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಹಿರಿಯ ನ್ಯಾಯವಾದಿಯವರೊಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಟ್ರೈನಿಂಗ್ ಮಾಡಿಕೊಂಡೆ. ಆಮೇಲೆ ಕುಂದಾಪುರ ಕೂಡ ಬಂದು ಹಿರಿಯ ನ್ಯಾಯಾಧೀಶರೊಟ್ಟಿಗೆ ಸ್ವಲ್ಪ ಪ್ರಾಕ್ಟೀಸ್ ಸರ್ವಿಸ್ ಮಾಡಿಕೊಂಡು ಆಮೇಲೆ ನನ್ನ ಸ್ವಂತ ಕಚೇರಿಯನ್ನು ನಡೆಸ್ಕೊಂಡು ಬರ್ತೇನೆ. ಮುಖ್ಯವಾಗಿ ನಾನು ಸಿವಿಲ್ ಬ್ರ್ಯಾಂಚ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ನನಗೆ ವಕಾಲತ್ತು ಬಿಟ್ಟು ಬೇರೆ ವ್ಯವಹಾರ ಇಲ್ಲ. ನಾನು ನನ್ನ ಕಾರ್ಯವ್ಯಾಪ್ತಿಯನ್ನು ಕೋರ್ಟು, ನನ್ನ ಆಫೀಸು, ನನ್ನ ಮನೆ ಇಷ್ಟಕ್ಕೆ ಸೀಮಿತಗೊಳಿಸಿದ್ದೇನೆ. ಬೇರೆ ವಿಚಾರಗಳಿಗೆ ನಾನು ಹೆಚ್ಚು ಯಾವುದಕ್ಕೂ ಹೋಗುವುದಿಲ್ಲ. ಈ ಸದಾನಂದ ಉಪ್ಪಿನಕುದ್ರು ಅವರು ಇನ್ನೊಬ್ಬರು ನಮ್ಮ ಮಿತ್ರರ ಮುಖಾಂತರ ನಮ್ಮನ್ನು ಸಂಪರ್ಕಿಸಿದರು. ನನ್ನ ಹೆಂಡತಿಯ ತಮ್ಮ ಅಂದರೆ ನನ್ನ ಭಾವ ಅವರದ್ದು ಈ ವಿನಾಯಕ ಟಾಕೀಸ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಒಂದು 29 ಸೆಂಟ್ಸಿನ ಒಂದು ಸ್ಥಳ ಇದೆ, ಸೈಟ್, ಕಮರ್ಷಿಯಲ್ ಸೈಟ್. ಈ ಅವರು ಮಿತ್ರರ ಮುಖಾಂತರ ಬಂದು ನನ್ನ ಹತ್ರ ಇದನ್ನು ಬಾಡಿಗೆ ಕೇಳಿದರು. ಈ ಸದಾನಂದ ಉಪ್ಪಿನಕುದ್ರು ಅವರು ತಮ್ಮ ರಾಘವೇಂದ್ರ UK ಅವರು ಬಂದಿದ್ದು ಒಂದು ದಿವಸ ರಾತ್ರಿ ಸುಮಾರು 8 ಗಂಟೆ. ಯಾಕೆ ಕೇಳಿದೆ ನಾನು, ಅದು ನಾವು ಗ್ರೆನೈಟ್ ಮತ್ತು ಬಿಲ್ಡಿಂಗ್ ಮೆಟೀರಿಯಲ್ ಬಿಸ್ನೆಸ್ ಮಾಡ್ತೇವೆ, ನಮ್ಮ ಒಂದು 10 ವರ್ಷಕ್ಕೆ ಇದನ್ನು ಬಾಡಿಗೆ ಕೊಡಬೇಕು ಅಂತ ನನ್ನನ್ನು ಕೇಳಿದೆ. ನಾನು ಕಡೆಗೆ ನನ್ನ ಭಾವನ ಹತ್ರ ಎಲ್ಲ ಮಾತಾಡಿ ಒಪ್ಪಿದ್ರು. ಆನಂತರ ನಾವು 10 ವರ್ಷಗಳ ಬಾಡಿಗೆಗೆ ತಿಂಗಳೊಂದರ 35,000 ರೂಪಾಯಿ ಒಂದು ವರ್ಷಕ್ಕೆ, ಆನಂತರ ವರ್ಷ 5% ವೃದ್ಧಿಸಬೇಕು, ಜಂಪ್ ಮಾಡಬೇಕು ಅಂತ ಹೇಳಿ ಆ ಪ್ರಕಾರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಮಾಡಿ
ಸದಾನಂದ ಉಪ್ಪಿನಕುದ್ರು ಅವರ ಹೆಂಡತಿ, ಅವರ ತಮ್ಮನ ಹೆಂಡತಿ 4 ಜನರಿಗೆ ಅದನ್ನು